ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರೂಪಿಸುವ ನಮ್ಮ ರುಚಿ ಅಡುಗೆ ಮನೆ. ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ಓಕೆ, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆಯೇ ಇವತ್ತು ನಮ್ಮ ಜೊತೆ ವಿದ್ಯಾ ಶೆಣೆಯವರಿದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್, ಸ್ವಾಗತ. ಹೇಗಿದ್ದೀರಾ? ನಿಮಗೂ ಸಹ ಸ್ವಾಗತ. ನೋಡಿ, ನಮಗೂ ಕೂಡ ಸ್ವಾಗತ ಮಾಡಿದ್ದೀರಾ. ಅದು ಒಳ್ಳೆಯದಲ್ಲ. ಹೌದು. ನಮ್ಮ ಸೌರಿಚ ಅಡುಗೆ ಮನೆ ಅಂತ ಅಂದರೆ ನಾವೆಲ್ಲರೂ ಅಡುಗೆ ಮನೆಯಲ್ಲಿ ಇರಬೇಕು ಅಂತ. ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಿದ್ದೀರಿ ಇವತ್ತು? ಅವರೆಕಾಳು ಒಂದು ಇದು ಮಾಡ್ತೇನೆ, ಹಾಟ್ ಆ್ಯಂಡ್ ಸ್ಪೈಸಿ ಮಸಾಲ. ಅದಕ್ಕೆ ನಾವು ತುಂಬ ಹೆಸರಿದೆ ಇಲ್ಲಿ. ನಾವು ಅವರೆಕಾಳು ಮಸಾಲ ಅಂತ ಹೇಳುವ. ಅವರೆಕಾಳು ಮಸಾಲ. ಇನ್ನೊಂದು ಉದ್ದಿನ ವಡೆ. ಉದ್ದಿನ ವಡೆ ಎರಡೊಂದು ಮಾಡ್ಲಿಕ್ಕೆ ಅಡುಗೆ ರೂಮ್ಗೆ ಹೋಗುವಾಗಾದ್ರೆ? ಎಸ್ ಮ್ಯಾಮ್, ಅಡುಗೆ ಮನೆ ಬಂದಾಯ್ತು. ಫಸ್ಟಿಗೆ ಯಾವುದು ಈಗ ಅವರೆಕಾಳು ಇದು ಮಾಡೋದಾ? ಅವರೆಕಾಳು ಪಣ್ಣ ಉಪ್ಪರಿ ಸುರುವಿಗೆ ಮಾಡುವ. ಅವರೆಕಾಳಿದು ಪಣ್ಣ ಉಪ್ಪರಿ, ಅವರೆಕಾಳು ಮಸಾಲ ಆರ್ ಪಣ್ಣ ಉಪ್ಪರಿ ಸುರುಗಿ ಮಾಡು ಅಂತ ಹೇಳ್ತೀರಾ. ಏನು ಮಾಡಬೇಕು ಫಸ್ಟ್? ಈಗ ಅವರೆಕಾಳನ್ನು ಕುಕ್ಕರಲ್ಲಿ ಬೇಯಿಸಬೇಕು. 3-4 ವಿಸಿಲ್ ಬರಬೇಕು. ಈಗ ಒಂದು ಕುಕ್ಕರ್ ಬೇಕಲ್ಲ. ಅವರೆಕಾಳನ್ನು ಹಾಗಾದರೆ ಬೇಯಿಸಬೇಕು ಅಂತ ಹೇಳ್ತಿದ್ದೀರಾ. ಓಕೆ, ಇದಕ್ಕೆ ನೀರು ಹಾಕಬೇಕಲ್ಲ? ಅರ್ಧ ತಿಂಗಳವರು ಹಾಕಿ ಬೇಯಿಸಿ ಸಾಕಾ? ಓಕೆ ಅಲ್ಲ, ನೀರು ಸಾಕಲ್ಲ? ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಆ್ಯಡ್ ಮಾಡ್ಬೋದು. ಒಳಗೆ ಒಳ್ಳೆ ರುಚಿ ಬರ್ತದೆ, ಚೆನ್ನಾಗಿರುತ್ತಲ್ಲ. ಓಕೆ, ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಆ್ಯಡ್ ಮಾಡುವ. ಓಕೆ, ಈಗ ವಿಸಿಲ್ ಬರೋಲ್ಲ. ಓಕೆ, ಇದು ಈಗ ಬೇಯಬೇಕು. 3-4 ವಿಸಿಲ್ ಆಗುವವರೆಗೆ ನಾವು ಇದ್ರ ಸ್ವಲ್ಪ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ಬೋದು. ಒಗ್ಗರಣೆ ಆ ಕಡೆ ಇಡುವ ಬಾಣಲೆಯಲ್ಲಿ. ಓಕೆ, ಹಾಗಾದರೆ ಇದನ್ನು ಈ ಕಡೆ ಇಟ್ಟು ಈಗ ಇಲ್ಲಿ ಬಾಣಲೆ ಇಡಬೇಕಲ್ಲ? ಬಾಣಲೆ ಅಂತ ರೆಡಿ ಇದೆ. ಇದರಲ್ಲಿ ಈಗ ಈರುಳ್ಳಿಯನ್ನು ಹಾಕಿ ನಾವು ಇದು ಮಾಡಿ ಒಗ್ಗರಣೆ. ಆಯಿಲ್ ಹಾಕಬೇಕಾ? ಸ್ವಲ್ಪ ಆಯಿಲ್ ಹಾಕಿ. ಓಕೆ, ಸಾಕಾ? ಸಾಕು. ಇದರಲ್ಲಿ ಒಂದು ಈರುಳ್ಳಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ. ಓಕೆ, ಮೀಡಿಯಂ. ದೊಡ್ಡದಾದ್ರೆ ಜಾಸ್ತಿ ಆಗ್ತದೆ, ಸಣ್ಣದಾದ್ರೆ ಕಡಿಮೆ. ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡೆ. ನಾವು ಜಾಸ್ತಿ ಕೂಡ ಹಾಕಬಾರ್ದು. ಅದೆಷ್ಟು ಉಂಟು ಅಷ್ಟಕ್ಕೆ ಮ್ಯಾಚಿಂಗ್ ಆಗ್ಬೇಕಲ್ಲ. ಹೌದು. 2 ಬೌಲ್ ತಿಂಗಳವರೆಗೆ ಒಂದು ಮೀಡಿಯಂ ಈರುಳ್ಳಿ ಸಾಕು. ಇದು ಊಟಕ್ಕೆಲ್ಲ ಜಾಸ್ತಿ ಹೇಗೆ? ಊಟಕ್ಕೆ, ನೀರು ದೋಸೆಗೆ, ಸೇಮಿಗೆಲ್ಲ. ನೀರು ದೋಸೆಗೆಲ್ಲ ಒಳ್ಳೆ ಅಲ್ಲ, ಸೇಮಿಗೆ ಕೂಡ ಒಳ್ಳೆ. ಸೇಮಿಗೆಲ್ಲ ಹೇಳಿ ನೋಡಿ, ಸೇಮಿಗೆಗೆ ಸ್ಪೈಸಿ ಎಲ್ಲ ತಿಂಗಳವರೆ ಸಾಂಗ್ ಎಲ್ಲ ಮಾಡಿ. ಚೆನ್ನಾಗಿರುತ್ತಲ್ಲ. ವೆಜ್ಜಿನವರಿಗಂತೂ ಇದು ಹೇಳಿ ಮಾಡ್ತೀವಿ. ಈ ಥರ ಕಾಳು, ಬಟಾಣಿ ಕಾಳು, ಈ ಥರದ ಕಾಳು ವೆಜ್ಜಿನವರಿಗೆ ಅದೇ ಹೆಲ್ದಿಗೆ ಸಹ ಒಳ್ಳೆಯದು. ಹೌದು, ಮೇನಾಗಿ ವೆಜ್ಜಿನವ್ರು ತಿನ್ನೋದು ಕೂಡ ಅಂಥದ್ದೇ ತಿನ್ನೋದಲ್ಲ. ಅವರಿಗೆ ಹಸಿ ಸಹ ಸಿಗ್ತದೆ, ರಾ ಸಹ ಸಿಗ್ತದೆ. ಇದು ಹಸಿ ಡ್ರೈಡ್ ಒಣಗಿದ್ದಲ್ಲ. ಓಕೆ, ನೀವು ಇದನ್ನ ಒಣಗಿಸಿ ನೀರು ಅಂಗಡಿಯಲ್ಲಿ ಸಿಗ್ತದೆ, ಮಾರ್ಕೆಟ್ ಅಲ್ಲಿ ಒಣಗಿಸಿದ್ದೇ ಸಿಗ್ತದೆ. ತಿಂಗಳವರೆ ಬೀನ್ಸ್ ಬೀಜ ಅಂತ ಹೇಳೋದು. ಹೌದೌದು, ಅಲ್ಲ ಮಾರ್ಕೆಟಿಂಗ್ ಸಿಗುತ್ತೆ. ನೀವೀಗ ಇದನ್ನ ನೀರಿಗೆ ಅರ್ಧ ಗಂಟೆ ಮುಂಚೆ ಹಾಕಿದ್ದೆ. ಅದು ಈಗ ಅದಕ್ಕೆ ಬೇಯುವಾಗ ಸರಿ ಆಗ್ತದೆ. ಇದಕ್ಕೆ ನಾವೀಗ ಹುಡಿ ಹಾಕೋ, ಕೊತ್ತಂಬರಿ ಬೀಜದ ಹುಡಿ ಹಾಕಿ. ಇದು ಒಂದು ಟೀ ಸ್ಪೂನ್. ಟೀ ಸ್ಪೂನ್ ಅಂತ ಹೇಳೋದು,
ಎರಡು ನಮೂನೆ ಇದೆಯಲ್ಲ, ಟೇಬಲ್ ಸ್ಪೂನ್, ಟೀ ಸ್ಪೂನ್. ನಾವು ಒಂದು ಸ್ಪೂನ್ ಅಂತ ಒಂದು ಸ್ಪೂನ್ ಅಂದಾಜಿಗೆ ಅಂದಾಜಿಗೆ ಈಗ ನಾವೆಲ್ಲ ಮುಂಚೆ ಅದು ಮೆಜರ್ಮೆಂಟ್, ಟೀ ಸ್ಪೂನ್ ಅಂದ್ರೆ ಕಡಿಮೆ, ಟೇಬಲ್ ಸ್ಪೂನ್ ಅಂದ್ರೆ ಜಾಸ್ತಿ. ಈಗ ಸ್ಪೂನ್ಗಳು ದೊಡ್ಡದಾಗಿದೆ. ಹೌದು, ಸ್ಪೂನಿನ ಶೇಪ್ ಗೊತ್ತಾಗುದಿಲ್ಲ. ಹೌದು ಇದು ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ನಾವು ಹಾಕೋದಿಲ್ಲ, ಈಗ ಎಲ್ಲ ಮಕ್ಕಳಿಗೋಸ್ಕರ ಹಾಕೋದು. ಅವರಿಗೆ ಪ್ರತಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ರೆ ಮಾತ್ರ ತಿಂತಾರೆ. ಮುಂಚಿನವರೆಲ್ಲ ಹಾಕುದಿಲ್ಲ, ಅವ್ರು ಕೊತ್ತಂಬರಿ ಹಿಂಗು ಮಾತ್ರ ಹಾಕೋದು ನಾವೆಲ್ಲ. ಹೌದು, ಮುಂಚೆ ಎಲ್ಲ ಇದರ ಬದಲು ಅವರು ಇದು ಮಾಡ್ತಿದ್ದಿಲ್ಲ, ಕಷಾಯ ಎಲ್ಲ ಮಾಡ್ತಿದ್ರು. ಈಗ ಇದ್ರಲ್ಲೇ ಜಿಂಜರ್ ಎಲ್ಲ ಹೊಟ್ಟೆಗೆ ಟೊಮೆಟೊ ಇದು ಹಾಕ್ತೇನೆ. ಟೊಮೆಟೊ ಒಂದು ಫುಲ್ ಟೊಮೆಟೊ. ಎಣ್ಣೆ ಸ್ವಲ್ಪ ಬೇಕು, ಆಯಿಲ್ ಬೇಕಲ್ಲ, ಸ್ವಲ್ಪ ಹಾಕಿ. ಇದು ಸಾಕು. ಅಂದರೆ ಇದು ಮತ್ತೆ ಅದಕ್ಕೆ ಮಸಾಲ ಆ್ಯಡ್ ಮಾಡುವಾಗ ಆಯಿಲ್ ಇದ್ರೆ ಇದು ಸಾಕು. 4 ಆಯಿತು, ಆಫ್ ಮಾಡಿ. ಅದೊಂದು ಮಸಾಲ ಬೇಕು, ಕೊರಿಯಂಡರ್, ಅರಿಶಿನ ಮಿಕ್ಸ್ ಮಾಡಿದ್ದು ಮಸಾಲ. ಓಕೆ, ನಾನವರ ಮಸಾಲೆ ಬೇಕು ಅಂತ ಮಸಾಲೆ ಬೇಕು. ನಿಮಗೆ ಅಡುಗೆ ನಮ್ಮ ನಾನವರ ಮಸಾಲ ನಮಗೆ ಬೇಕೇ ಬೇಕಲ್ಲ. ಘಮ ಘಮ ಅಂತ ಹೇಳ್ತುಂಟು ಮಸಾಲೆ. ಎಷ್ಟು ಹಾಕ್ಲಿ? 1 ಸ್ಪೂನ್ ಫುಲ್ ಹಾಕಿ ಸಾಕಾಗುತ್ತಾ? ಮೆಣಸಿನ ಹುಡಿ ಮಾತ್ರ ಹಾಕ್ಬೋದು, ಮಾತ್ರ ಪರಿಮಳಕ್ಕೆ ಬೇಕಾದರೆ ಆ್ಯಡ್ ಮಾಡಿ. ನಾನಾ ಮಸಾಲ ಅವ್ರದ್ದು ಹಾಕ್ಬೋದಲ್ಲ, ಮಿಕ್ಸ್ ಮಸಾಲೆ ಹಾಕ್ಬೋದು. ಇನ್ನು ಸ್ವಲ್ಪ ಉಪ್ಪು ಆ್ಯಡ್ ಮಾಡುವ, ಅಂದರೆ ಅರ್ಧ ಅದಕ್ಕೆ ಹಾಕಿದ್ದೇವೆ. ಆಲ್ರೆಡಿ ಹಾಕಿದ್ದೇವೆ, ಸ್ವಲ್ಪ ಹಾಕಬೇಕು. ಮಸಾಲೆಗೆ ಒಂದು ಚೂರು ಹಿಡಿ, ಮರಿಬಾರ್ದಲ್ಲ. ಅದಕ್ಕೆ ಹಾಕಿದ್ರೆ ಇದಕ್ಕೆ ಹಾಕಿದ್ರೆ ಫುಲ್ ಡಬಲ್. ಹೌದು, ಒಂದು ಚೂರು ಜಾಸ್ತಿ ಆದರೆ ಉಪ್ಪಿನಲ್ಲೇ ರುಚಿ ಇರುವುದಲ್ಲ. ಹೌದು, ಉಪ್ಪು ಜಾಸ್ತಿ ಕೂಡ ಆಗ್ಬಾರ್ದು, ಕಡಿಮೆ ಆಗ್ಬಾರ್ದು. ಸ್ವಲ್ಪ ಬಂತು, ಅದಕ್ಕೋಸ್ಕರ ಈಗ ನಾವು ವೇಟ್ ಮಾಡಬೇಕು. ಅದೇ ಹೇಳಿ ಮ್ಯಾಮ್, ನೀವು ಈಗ ಮಳೆಗಾಲ ಎಲ್ಲ ಕಳೀತಾ ಬಂತು, ಮಳೆ ಎಲ್ಲ ಹೋಗ್ತಾ ಉಂಟು, ನಮಗೆ 2-3 ಕಡೆ ಆಟಿಡಂಜಿ ದಿನಕ್ಕೆ ಇನ್ವೈಟ್ ಮಾಡಿದ್ವಿ. ಹೌದಾ? ಅವರದ್ದು ತುಳು ಫುಡ್ ತಿಂದು ಖುಷಿಯಾಗಿದೆ. ಹೌದಾ? ಅಂದ್ರೆ ಆಟಿ ಕಾರ್ಯಕ್ರಮಕ್ಕೆ 3 ಕಡೆ ಕರೆದಿದ್ರು. 3 ಕಡೆ ಹೋಗಿ ಅರಸೆನೆಲ್ಲದ ಗಟ್ಟಿ, ಕೊಂಕಣಿ ಸ್ಟೈಲ್ ಅಲ್ಲಿ. ತುಳುನಾಡಿನಲ್ಲಿ ಎಲ್ಲರೂ ಈಗ ಆಟಿ ಕಾರ್ಯಕ್ರಮ ಈ ತರದೆಲ್ಲ ಕಲ್ಚರಲ್ ಬಂದಾಗ ಸಾಧಾರಣ ಸೇಮ್ ಇರುತ್ತೆ, ಸ್ವಲ್ಪ ಆಚೆ ಚೇಂಜ್ ಇರುತ್ತೆ ಅಂತ. ಏನೆಲ್ಲ ತಿಂದ್ರಿ? ಅದೇ ಅರಸಿನ ಗಟ್ಟಿ, ಅಡ್ಡೆ, ಹಲಸಿನದ್ದು, ಮತ್ತೆ ಇದು ಮಾಡ್ತಾರಲ್ಲ ಎಲೆದು ಅಂತ ಪತ್ರೊಡೆದು ನಾವು 2 ನಮೂನೆ ಮಾಡ್ತೇವೆ. ಮುದ್ದು ಬೇರೆ, ಪತ್ರೊಡೆ ರೋಲ್ ಬೇರೆ, ಎಲೆಯಲ್ಲಿ ಹಾಕಿ ಬೇರೆ. ಮತ್ತೆ ಎಲ್ಲ ಅದು ಇದೆಲ್ಲ ಮಾಡ್ತಾರಲ್ಲ, ಆಟಿ ದಿವಸ ಮೆಂತೆ ಗಂಜಿ, ಪಾಲದ ಕಸ ಎಲ್ಲ ಕಷಾಯ ಕುಡಿದಿದ್ದೇನೆ. ಹಾಗಾದ್ರೆ ನೀವು ಇನ್ನು 1 ವರ್ಷ ಗಟ್ಟಿಮುಟ್ಟಾಗಿರ್ತದೆ. ನೆಕ್ಸ್ಟ್ ಇಯರ್ ಬರುವವರೆಗೆ ಹೆಲ್ತ್ ಸರಿ ಇದ್ರೆ ಅಲ್ಲ, ನಿಜವಾಗಿ ಚೆನ್ನಾಗಿರುತ್ತೆ ಆಟಿ ಕಷಾಯ. ಇದೆಲ್ಲ ನಾವು ಈ ಮಂತ್ ಅಲ್ಲಿ ನೋಡಿ, ಅದು ನಮಗೆ ಕುಡಿಲಿಕ್ಕೆಲ್ಲ ಸಿಗುದಲ್ಲ, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಗಮ್ಮತ್ತಾಯ್ತು ಆಟಿಡಂಜಿ ದಿನ, ನಮ್ಗೆ ಎಲ್ಲ ಗೊತ್ತಾಯ್ತಲ್ಲ ಏನೆಲ್ಲ ಮಾಡ್ತಾರೆ. ನಿಮ್ಗೆ ಯಾವ್ದು ಪತ್ರೊಡೆ ಅಂತ ಹೇಳುವಾಗ ಈ ಎಲೆಯಲ್ಲಿ ಮಾಡಿದ? ಎಲೆಯಲ್ಲಿ, ನಮ್ಮದಲ್ಲಿ ಎಲೆಯಲ್ಲಿ ಮಾಡಿರ್ತೇವೆ. ಆಯ್ತು, ಇನ್ನು ಇದನ್ನು ಓಪನ್ ಮಾಡ್ಲಿಕ್ಕೆ ಮಾಡುವ. ಎಸ್, ನೋಡಿ ಕರೆಕ್ಟ್ ಆಗಿದೆ. ಕರೆಕ್ಟ್ ಬೀಜ ಎಲ್ಲ, ಸಿಪ್ಪೆ ಬೇರೆ ಇದು ಬೇರೆ ಲೆಕ್ಕ ಅಲ್ಲ, ಬೆಂದಿದೆ. ಓಕೆ, ಸಾಕಲ್ಲ? ಬೆಂದಿದೆ. ಓಕೆ, ಇದನ್ನ ಈಗ ತೆಗೆಯುವುದಲ್ಲ, ನಾನು ಆ್ಯಡ್ ಮಾಡಿ. ಓಕೆ, ನೀರು ಜಾಸ್ತಿ ಬೇಡಲ್ಲ? ಅದು ನೀರು ಇಷ್ಟು ನೀರು ಬೇಡ, ಸ್ವಲ್ಪ ತೆಗಿ. ಇದರಲ್ಲಿ ಹಾಕ್ತೇನೆ, ಮತ್ತೆ ಬೇಕಾದ್ರೆ ಆ್ಯಡ್ ಮಾಡ್ಬೋದು. ಓಕೆ, ಬೆಚ್ಚ ಉಂಟು. ಅವರೆಕಾಳು, ಇನ್ನೊಂದು ದೊಡ್ಡ ಅವರೆಕಾಳು ಕೂಡ ಬರ್ತದೆ, ಅದು ಕೂಡ ಯೂಸ್ ಮಾಡ್ಬೋದಲ್ಲ? ತುಂಬಾ ನಮ್ಮನೆ ಅಲಸಂಡೆ ಬೀಜ ಅಂತ ಮತ್ತೊಂದು ಇದೆ ಅಲ್ಲ, ಅದೊಂದಿದೆ. ಅದಕ್ಕೊಂದು ಕಪ್ಪು ಒಂದು ನಾಮ ಇದೆ, ಅದು ಅಲಸಂಡೆ ಬೀಜ. ಅದಕ್ಕೆ ಕಪ್ಪು ನಾಮ. ನಾವು ಅದಕ್ಕೆ ನಮ್ಮ ಬೀಜ ಅಂದ್ರೆ ಬೇರೆ ಇದೆ ನಾಮ. ಇದಕ್ಕೆಲ್ಲ ಮಕ್ಕಳಿಗೆಲ್ಲ ಹೇಳೋದು ನಾಮದ ತಿಂಗಳವರೇ. ರಾಜಮಾ ಉಂಟಲ್ಲ, ಅದು ಇದೇ ತರ ರೆಡ್ ಕಲರ್. ಇದು ಈಗ ಆರ್ತಾ ಸ್ವಲ್ಪ ಡ್ರೈ ಆಗ್ತದೆ. ಇದರ ಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈಗ ಮತ್ತೆ ಸ್ವಲ್ಪ ಹಾಕಿ. ಕೊತ್ತಂಬರಿ ಬೀಜ ಹಾಕಿದ್ರೆ ಅಲ್ಲ, ಸೊಪ್ಪು ಹಾಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತಲ್ಲ. ಸ್ವಲ್ಪ ಡ್ರೈ ಆಗಬೇಕಲ್ಲ ಇದು, ಆವಾಗ ಮಸಾಲೆ. ಅವರವರ ಖುಷಿ. ಗ್ರೇವಿ ತರ ಸೇಮಿಗೆ ಬೇಕಾದ್ರೆ ಗ್ರೇವಿ ಬೇಕು, ಸ್ವಲ್ಪ ರಸ ತರ ಮಾಡ್ಬೋದು, ಡ್ರೈ ಸಹ ಮಾಡ್ಬೋದು. ಡ್ರೈ ಮಾಡಿದರೆ ಚಪಾತಿ ಪೂರಿಗೆ ಸಾಕು. ಚಪಾತಿ ಪೂರಿಗೆ ಹಾಕ್ಬೋದು. ಹೌದು, ಒಂಥರ ಗಸಿ ಟೈಪ್ ಬಂದ್ರೆ ಆಗ ಮಸಾಲೆ ಕೂಡ ಕರೆಕ್ಟ್ ಸಿಗುತ್ತೆ. 2 ನಮೂನೆ ಪದಾರ್ಥ ಸಹ ಮಾಡ್ತಾ ಇರ್ತೇವೆ, ಮಸಾಲೆ ಹಾಕಿ ರುಬ್ಬೆಲ್ಲ ಪದಾರ್ಥ ಮಾಡಿ, ಕೋಕೋನಟ್ ಹಾಕಿ ಆಗ ತಿಂಗಳವರೆಗೆ ಗಸಿ ಅಂತ ಬೇರೆ. ಅದು ಈಗ ರೆಡ್ ಕಲರ್ ಇರೋದಿಲ್ಲ, ಬಿಳಿ ಕಲರ್ ಮಸಾಲೆ. ತೆಂಗಿನಕಾಯಿ ಗ್ರೀನ್ ಚಿಲ್ಲಿ ಹಾಕ್ತಾರ ಆಗ್ತಾ ಬಂತು, ಆರ್ತಾ ನೀರು ಸಹ ಆರ್ತದೆ.
ಆಗ್ತಾ ಬಂತು. ಆಲ್ಮೋಸ್ಟ್ ರೆಡಿ ಅಲ್ಲ? ಆಲ್ಮೋಸ್ಟ್ ರೆಡಿ, 100% ರೆಡಿ. 100% ರೆಡಿ. ಏನು ವೇಟ್ ಮಾಡ್ಲಿಕ್ಕಿಲ್ಲ, ತಿನ್ನುವುದೇ. ಓಕೆ, ಆಲ್ರೆಡಿ ನಾನು ಅಲ್ಲಿ ಸರ್ವ್ ಮಾಡಲಿಕ್ಕೆ ಗ್ಯಾಸ್ ಆಫ್ ಮಾಡಿದೆ, ಆಫ್ ಮಾಡುವ. ಸರ್ವ್ ಮಾಡಲಿಕ್ಕೆ ಪಾತ್ರೆ ಇಟ್ಟಿದ್ದೇನೆ. ನೀವೀಗ ಸರ್ವ್ ಮಾಡಿ ಕೊಟ್ಟರೆ ತಿನ್ನೋದಂತ ಪಾಕ ಇರ್ಬೋದು. ಇದು ನಾರ್ಮಲ್ ಆಗಿ ನೀರು ದೋಸೆಗೆ ಪಕ್ಕ ಅಂತ ಹೇಳ್ಬೋದಲ್ಲ? ಮಧ್ಯಾಹ್ನಕ್ಕಾದ್ರೆ ಅನ್ನಕ್ಕೆ, ಬೆಳಿಗ್ಗೆ ಆದ್ರೆ ಚಪಾತಿ ದೋಸೆಗೆ, ಯಾವುದಕ್ಕೂ ನಡೀತದೆ ಅಂತ. ರಾತ್ರಿ ಆದ್ರೆ ಗಂಜಿಗೆ ಸಾಕು. ಗಂಜಿಗೂ ಆಗುತ್ತಲ್ಲ. ಮಲ್ಟಿಪರ್ಪಸ್ ನೋಡಿ ನೀವು. ನೋಡಿ ತೇಜು ಅವರೇ, ತಿಂಗಳವರೆ ಪಣ್ಣ ಹಾಕರಿ, ಅವರೆಕಾಳು ಪಣ್ಣ ಹಾಕರಿ, ಹೇಗೆ ಆಗಿದೆ ನೋಡಿ. ಅವರೆಕಾಳು ಪಣ್ಣ ಹಾಕರಿ ಮಸಾಲ ಎಲ್ಲ. ಓಕೆ, ಚೆನ್ನಾಗಿ ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತಾ ಉಂಟು. ಈ ಥರ ಅವರೆಕಾಳು ಮತ್ತು ಈ ಥರ ಬಟಾಣಿ ಕಾಳೆಲ್ಲ ಸಿಕ್ಕಿದ್ರೆ ನನಗಂತೂ ತುಂಬ ಇಷ್ಟ. ಫುಲ್ ಕಾಲಿಗೆ ಹೀಗೆ ಪದಾರ್ಥ ಹಾಕಿ ಟೇಸ್ಟ್ ನೋಡ್ತೇನೆ. ಓಕೆ, ಟೇಸ್ಟ್ ನೋಡೋದಾಗಿದ್ರೆ ಈಗ. ಓಕೆ, ವಿದ್ಯಾ ಮ್ಯಾಮ್ ಸಾಕಾಗಿರುವಂತಹ ಅವರೆಕಾಳಿನ ಪಣ್ಣ ಉಪ್ಪು ಕರಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಘಮ ಘಮ ಅಂತ ಹೊಡಿದ ಉಂಟು ಮೂಗಿಗೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಅವರೆಕಾಳು ಪಣ್ಣ ಉಪ್ಪು ಕರಿ ತಯಾರಿಸುವ ವಿಧಾನ. ಮೊದಲು ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಹಾಕಿ ನೆನೆಸಿದ ತಿಂಗಳ ಅವರೆಕಾಳು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 4 ರಿಂದ 5 ವಿಸಿಲ್ ಬರುವವರೆಗೂ ಬೇಯಿಸಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿಯನ್ನು ಹುರಿಯಿರಿ. ಈರುಳ್ಳಿ ಸ್ವಲ್ಪ ಕೆಂಪಗಾದ ನಂತರ ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ ಹಾಕಿ ಹುರಿದು ಬೇಯಿಸಿ. ಟೊಮ್ಯಾಟೊ ಸ್ವಲ್ಪ ಬೆಂದ ನಂತರ 1 ಚಮಚ ಕುಂದಾಪುರ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಿದ ತಿಂಗಳವರೆ ಹಾಕಿ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ 1-2 ನಿಮಿಷ ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಅವರೆಕಾಳು ಪಣ್ಣ ಉಪ್ಪು ಕರಿ ಸವಿಯಲು ಸಿದ್ಧ. ಓಕೆ, ಸ್ಪೆಷಲ್ ಆಗಿ ಅವರೆಕಾಳಿನ ಪಣ್ಣ ಉಪ್ಪು ಕರಿ ಹೇಗೆ ಮಾಡೋದು ನೋಡಿದ್ರಲ್ಲ. ನಾನು ಟೆಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದೊಳಗೆ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಟ್ಟಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂದಾಲ್, ತತನ ಸೋಸ್, ಮೇಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಓಕೆ, ವಿದ್ಯಾ ಮ್ಯಾಮ್ ಸಾಕಾಗಿರುವಂತಹ ಅವರೆಕಾಳಿನ ಒಂದು ಡಿಶ್ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಆಗಿ ಒಂದು ವಡೆ ಮಾಡ್ತಾರೆ ಅಂತ ಹೇಳಿದ್ರು. ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಎಸ್ ಮ್ಯಾಮ್, ಇವಾಗ ವಡೆ ಅಲ್ಲ, ಉದ್ದಿನ ವಡೆ, ಬಿಸ್ಕುಟ್ ಅಂಬಾಡು ಅಂತ ಹೇಳೋದು ಕೊಂಕಣಿಯಲ್ಲಿ. ಬಿಸ್ಕುಟ್ ಅಂಬಾಡು, ಉದ್ದಿನ ವಡೆ, ಉರದ್ ದಾಲ್ ವಡ ಹಿಂದಿಯಲ್ಲಿ. ಉದ್ದಿನ ವಡೆಗೆ ಮಿಕ್ಸಿ ಜಾರಲ್ಲಿ ಇದಂದ್ರೆ ಅರ್ಧ ಗಂಟೆ ನೆನೆಸಿದ್ದು, ಅರ್ಧ ಗಂಟೆ ನೆನೆಸಿದ್ದ ಉರದ್ ದಾಳನ್ನು ನಾವು ಮಿಕ್ಸಿಯಲ್ಲಿ ರುಬ್ಬಬೇಕು. ಡ್ರೈ ರುಬ್ಬಬೇಕು, ಜಾಸ್ತಿ ನೀರು ಹಾಕಬೇಕು. ಜಾಸ್ತಿ ಹಾಕಿದ್ರೆ ಈಗ ಮಿಕ್ಸಿ ಜಾರ್ ಜಾಸ್ತಿ ನೀರು ಹಾಕಿದ್ರೆ ಅದು ಅಂಬಡೆ ಶೇಪ್ ಬರಲ್ಲ. ಓಕೆ, ಒಂದು ಕಪ್ಪಿನಷ್ಟು ತಗೊಂಡಿದ್ದೀರಾ? ಇದು ಒಂದು 200 ಗ್ರಾಮ್ ಅಂತ ತಂದದ್ದು. ಕಪ್ಪು 1 ಬೌಲ್ ಆಗ್ತದೆ. ಅರ್ಧ ಕೆಜಿ 10 ಜನರಿಗೆ ಬೇಕಾದ್ರೆ ಅರ್ಧ ಕೆಜಿಯಲ್ಲಿ ಮಾಡ್ತಾರೆ. ಇದೊಂದು 2-3 ಜನರಿಗೆ. ವಡೆ ಎಲ್ಲ ಲಾಸ್ಟ್ ನಾವೀಗ ಯಾವ್ದಾರು ಒಂದು ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಅಲ್ಲ, 10 ಕೂಡು ಕುಟುಂಬ ಆದ್ರೆ ಜಾಸ್ತಿ. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಹಿಂಗು ನಾವು ಹಾಕ್ತೇವೆ. ಹಿಂಗು ಹಾಕಿದ್ರೆ ಪರಿಮಳ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮತ್ತೆ ಕೆಲವರು ಹೇಳ್ತಾರೆ ಇದು ಊರದ್ದಳು ಗ್ಯಾಸ್ಟ್ರಿಕ್ ವಾಯು ಅಂತ ಹೇಳ್ತಾರೆ. ಆಗ ಹಿಂಗು ಹಾಕಿದ್ರೆ ಅದು ಹೋಗ್ತದೆ ವಾಯು. ನಮ್ಮಲ್ಲಿ ಜಾಸ್ತಿ ವಾಯು, ಗ್ಯಾಸ್ ಅಂತ ಹೇಳಿ. ಇದು 2 ರೆಡ್ ಚಿಲ್ಲಿ ಅಂದ್ರೆ ಇದು ಮಾಡಿ ರೋಸ್ಟೆಡ್ ರೆಡ್ ಚಿಲ್ಲಿ ಹಾಕ್ಬೋದು, ಹಸಿ ರೆಡ್ ಚಿಲ್ಲಿ ಸಾಕು. ರೋಸ್ಟ್ ಮಾಡಿದ್ರೆ ಒಳ್ಳೆ ಪರಿಮಳ ಉಳಿದದ್ದು. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋದು, ಮತ್ತೆ ಸ್ವಲ್ಪ ಅಂಬಡೆ ಕಟ್ಟುವಾಗ ಹಾಕೋದು. ಸ್ವಲ್ಪ ನೀರು ಹಾಕ್ಬೋದು, 2 ಸ್ಪೂನ್ ಅಷ್ಟು ಸಾಕು. ಇಲ್ಲದ್ರೆ ಮಿಕ್ಸಿ ಬ್ಲೇಡ್ ತಿರುಗುದಿಲ್ಲ. ಒಂದು ಸ್ವಲ್ಪ ಸಾಕು, ಸ್ವಲ್ಪ ನೋಡ ಮತ್ತೆ ಸಾಕು ಆ್ಯಡ್ ಮಾಡುವ. ಇದು ಜಾಸ್ತಿ ಹೆದರಿಕೆ, ರಿಸ್ಕಿ. ನೀರಾದ್ರೆ ಬರುದಿಲ್ಲ, ವಡೆ ಮಾಡ್ಲಿಕ್ಕೆ ಕರೆಕ್ಟ್ ಬರಬೇಕಲ್ಲ. ನೀರು ಜಾಸ್ತಿ ಬೇಕಾದ್ರೆ ಮತ್ತೆ ಗೋಳಿ ಬಜೆ ಸಹ ಹಾಗಿಲ್ಲ, ಗೋಳಿ ಬಜೆ ಇದನ್ನ ಇಷ್ಟು ಈಗ ಮಿಕ್ಸ್ ಮಾಡ್ಕೋಬೇಕಲ್ಲ. ಓಕೆ, ಉದ್ದಂತೂ ಮಿಕ್ಸಿ ಆಗಿದೆ. ಇದನ್ನು ತೆಗೆದು ಮಿಕ್ಸಿಂಗ್ ಬೌಲಲ್ಲಿ ಹಾಕಿ. ಕರೆಕ್ಟ್ ಆಗಿದೆಲ್ಲ. ನಮಗೆ ಈ ದೀಪಾವಳಿ ಹಬ್ಬಕ್ಕೆಲ್ಲ ಈ ಥರ ಹಿಟ್ಟೆಲ್ಲ ಜಾಸ್ತಿ ಮಾಡೋದು ನೋಡಿ. ಇಡ್ಲಿ ದೋಸೆ ಹಿಟ್ಟಿಗೆಲ್ಲ ಇದೆ ಜಾಸ್ತಿ ಉದ್ದ ಹಾಕಿ
ಉದ್ದಿನ ದೋಸೆ ಸಹ ಮಾಡ್ತಾರೆ. ಉದ್ದಿನ ದೋಸೆ ಮಾಡ್ತಾರೆ. ಖಾಲಿ ಉದ್ದಿನ ದೋಸೆ, ಖಾಲಿ ಉದ್ದ ಹಾಕಿ ಅಲ್ಲ? ಅಕ್ಕಿ ಸಹ ಮಾಡ್ತಾರೆ. ಉದ್ದಿನ ಅಪ್ಪ ಮಾಡ್ತಾರೆ. ಉದ್ದಿನ ಅಪ್ಪ ಮಾಡೋದು. ಓಕೆ. ಈಗ ಉಪವಾಸ ದಿನ ಎಲ್ಲ ಅಕ್ಕಿ ಎಲ್ಲ ತಿನ್ಬಾರ್ದು ಅಂತ ಹೇಳ್ತಾರಲ್ಲ, ಖಾಲಿ ಉದ್ದು ಹಾಕಿ ದೋಸೆ ಕೂಡ ಮಾಡ್ತಾರಲ್ಲ, ಅಪ್ಪ ದೋಸೆ ಮಾಡ್ಬೋದು. ಓಕೆ. ಅದೊಂದು ಬಿಲೀಫ್ ಅಲ್ಲ, ಅಕ್ಕಿ ಮಾತ್ರ ತಿನ್ಬಾರ್ದು. ಉದ್ದು ತಿಂದ್ರೆ ಹೇಗೆ ಉಪವಾಸ? ಉಪವಾಸ ಅಂತ ಹೇಳಿದ್ರೆ ಪಕ್ಕ ನೀರು ಮಾತ್ರ ಕುಡಿಬೇಕು. ಅಕ್ಕಿ ಇಲ್ಲ, ಕೆಲವರೆಲ್ಲ ಚಪಾತಿ ತಿಂತಾರೆ. ಹೌದು. ಉಪವಾಸ ಅಂತ ಹೇಳಿದ್ರೆ ಬರೀ ನೀರು ಮಾತ್ರ ಕುಡಿಬೇಕು. ಹೌದು, ಅದೊಂದು ಕರೆಕ್ಟ್ ಉಪವಾಸ. ಫ್ರೂಟ್ಸ್ ತಿನ್ಬೋದು. ಓಕೆ. ನೀರು ಬೇಕು ಅಂತಿಲ್ಲಲ್ಲ? ಬೇಡ, ಇನ್ನೂ ನೀರು ಹಾಕ್ಬಾರ್ದು. ಓಕೆ. ಅಷ್ಟೊತ್ತಿಗೆ ಆಯಿಲ್ ಇಡಬೇಕಾ? ಹೇಗೆ? ಇಡಿ, ಆಯಿಲ್ ಇಡಿ. ಓಕೆ. ಆಯಿಲಿಗೆ ಬಾಣಲ್ಲಿ ಇಡಬೇಕು ಅಂತಲ್ಲ? ಓಕೆ. ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎ ವಿಟಮಿನ್, ಡಿ ವಿಟಮಿನ್, ಇ ವಿಟಮಿನ್ ಎಲ್ಲ ವಿಟಮಿನ್ ಎಲ್ಲ ಆರೋಗ್ಯಕರವಾದ ಆಯಿಲ್. ಜಾಸ್ತಿ ಬೇಕಲ್ಲ? ಸಾಕಾಗುತ್ತಾ? ಫ್ರೈಗೆ ಸ್ವಲ್ಪ ಜಾಸ್ತಿ, ಇದು ಫುಲ್ ಸೋಕ್ ಆಗಬೇಕು. ಸಾಕಲ್ಲ? ಓಕೆ. ನಿಧಾನಕ್ಕೆ ಬಿಸಿ ಆಗಲಿಲ್ಲ? ಹೌದು. ಈಗ ಸ್ವಲ್ಪ ನೀರು ಬೇಕು, ಅಂದರೆ ನಮ್ಮ ಇದಕ್ಕೆ ಇದು ಅಂಟಿಕೊಳ್ತದೆ ಕೈಗೆ. ನೀರಲ್ಲಿ ಅದ್ದಿದ್ರೆ ಕೈಗೆ ಅಂಟಿಕೊಳ್ಳೋದಿಲ್ಲ. ಸ್ವಲ್ಪ ನೀರಲ್ಲಿ ಕೈಯನ್ನು ನಾವು ಕೈಯಲ್ಲಿ ಮುಳುಗಿ ಅದ್ದಿದ್ರೆ ಇದು ರೋಲ್ ಇದು ಚಂದ ಬರ್ತದೆ ರೌಂಡ್. ಅದು ಒಂದು ನ್ಯಾಕ್ ಅಂತ ಹೇಳ್ತಾರೆ, ಟ್ರಿಕ್. ಇಲ್ಲದ್ರೆ ಕೈಗೆ ಅಂಟಿದ್ರೆ ಹೌದೌದು, ಕೆಲವೆಲ್ಲ ಮಾಡ್ತೇವಲ್ಲ, ಕೈಗೆ ಅಂಟಲಿಕ್ಕೆ ನೀರಿನ ಬದಲು ಆಯಿಲ್ ಹಾಕೋದು. ನೀರು ಹಾಕಿದ್ರೆ ರಗಡ ಇಲ್ಲಲ್ಲ? ಈಗ ನೋಡಿ ಉಂಟು. ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಲಿಕ್ಕೆ ಉಳಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿರಲ್ಲ? ಓಕೆ. ಏನ್ ಬೇಕಂದ್ರೆ ಹಾಕ್ತಾರೆ. ಈಗ ಗ್ರೀನ್ ಚಿಲ್ಲಿ, ಕರಿಬೇವೆಲ್ಲ ಹಾಕ್ತಾರೆ. ಅದು ಮತ್ತೆ ಬಾಯಿಗೆ ಸಿಕ್ತಿದ್ರೆ ಎಲ್ಲ ಕಿರಿಕಿರಲ್ಲ. ಗ್ರೀನ್ ಚಿಲ್ಲಿ ಒಂದು ಪೀಸ್ ಬಾಯಿಗೆ ಅದು ಒಟ್ಟು ಖಾರ ಆಗ್ತದೆ. ಕೆಲವರಿಗೆ ಗ್ರೀನ್ ಚಿಲ್ಲಿ ಪೀಸೇ ಹೌದು, ಮತ್ತೆ ಅವ್ರು ತಿನ್ನೋದಿಲ್ಲ, ಬಾಯಿಗೆ ಹೋಗ್ಲಿಕ್ಕಿಲ್ಲ. ಕೆಲವರಿಗೆ ಗ್ರೀನ್ ಚಿಲ್ಲಿ ಪೀಸ್ ಬೇಕು. ಮತ್ತೆ ಪೀಸ್ ಎಲ್ಲ ಹಾಕ್ತಾರೆ, ಮತ್ತೆ ಕೊಬ್ಬರಿ ಪೀಸ್ ಹಾಕ್ತಾರೆ, ಕೊಬ್ಬರಿ ಹಾಕ್ತಾರೆ. ಅದೆಲ್ಲ ಆಪ್ಷನಲ್. ಎಣ್ಣೆ ಈಗ ಬಿಸಿ ಆಗ್ತಾ ಬಂತಲ್ಲ? ಬಿಸಿ ಆಗಿದೆಲ್ಲ? ಬಿಸಿಯಾಗಿದೆ. ಈಗ ವಡೆ ಬೀಳಲಿಕ್ಕೆ ಮಾತ್ರ ಕಾಯ್ತಾ ಉಂಟು ಎಣ್ಣೆ. ಕೆಲವರೆಲ್ಲ ಇದು ಮಾಡ್ತಾರೆ, ಇದು ಅಂದ್ರೆ ನಾವೀಗ ಶೇಪ್ ಸೈಜ್ ಕೆಲವರು ದೊಡ್ಡ ಮಾಡ್ತಾರೆ, ನಾವೀಗ ನಮ್ಮ ಸೈಜ್ ನಾರ್ಮಲ್ ಆಗಿ. ಈಗ ಗೋಳಿ ಬಜ್ಜಿ ಎಲ್ಲ ಹೇಗೆ ಬಿಡ್ತೇವೆ? ಮಿನಿ ಅಂಬಡೆ ಎಲ್ಲ ಇದು ರೌಂಡ್ ಬರಬೇಕು. ಇನ್ನೂ ಸಹ ನಾನು ಅದರಲ್ಲಿ ಎಕ್ಸ್ಪರ್ಟ್ ಅಲ್ಲ, ಕೆಲವರು ರೌಂಡ್ ಮಾಡ್ತಾರೆ. ಇಲ್ಲ, ಅದು ಬರುತ್ತೆ, ಚೆನ್ನಾಗಿ ಬರುತ್ತೆ ನೋಡಿ. ಇದು ಹೀಗೆ ಹಾಕಿದ್ರೆ ಗೋಳಿ ಬಜ್ಜಿ ಶೇಪ್ ಬರ್ತದೆ. ಈಗ ರೌಂಡ್ ಬರಬೇಕು. ಎಷ್ಟು ರೌಂಡ್ ಬರ್ತದೋ ಅಷ್ಟು ಅವರು ಎಕ್ಸ್ಪರ್ಟ್ ಅಂತ ಲೆಕ್ಕ. ಹೌದಾ? ಹಾಗೆಲ್ಲ ಉಂಟಾ? ಸ್ಲೋ ಇಡ್ಲಲ್ಲ? ಮೀಡಿಯಂ ಲೆವೆಲ್. ಇನ್ನೊಂದು ಸೈಡಲ್ಲಿ ಇಷ್ಟೇ ಗೋಲ್ಡನ್ ಬ್ರೌನ್ ಬರಬೇಕಲ್ಲ? ಓಕೆ. ಅರೋಮಾ ಬರ್ತಾ ಉಂಟಾ? ಘಮ ಬರ್ತಾ ಉಂಟು. ಈಗ ನಾನು ಅಲ್ಲಿ ಚಟ್ನಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೇನೆ, ನೀವು ಕಾಯ್ತಾ ಇದ್ದೇನೆ. ಈಗ ಆ್ಯಕ್ಚುಲಿ ಈ ಥರ ವಡೆ ಎಲ್ಲ ಮಳೆಗಾಲದಲ್ಲಿ ಟೈಮೆಲ್ಲ ಸಂಜೆ ಹೊತ್ತೆಲ್ಲ ತಿನ್ನಲಿಕ್ಕೆ ಭಯಂಕರ ಚಂದ ಅಲ್ಲ? ಆಯಿತು, ಬಂತು ಸರ್ವಿಂಗ್ ಆಗ್ಬೋದಾ? ಓಕೆ. ಹಾಗಾದರೆ ಆಫ್ ಮಾಡೋದಾ? ಇಲ್ಲ, ಫುಲ್ ಇದು ಫಸ್ಟ್ ನಾವು ಸಿಮ್ಮು ಮಾಡಿದ ಮೇಲೆ ವಡೆ ಫುಲ್ ತೆಗೆದಾದ್ಮೇಲೆ ಗ್ಯಾಸ್ ಆಫ್ ಮಾಡಬೇಕು. ಇಲ್ಲದ್ರೆ ಅದು ಆಯಿಲ್ ಅದರ ಒಳಗೆ ಹೋಗ್ತದೆ. ಯಾರೋ ಹೇಳೋದು ಅದು ಬಿಲೀಫ್ ಸರಿ ಎಲ್ಲ ಅರ್ಧದಲ್ಲಿ ಗ್ಯಾಸ್ ಆಫ್ ಮಾಡಿದ್ರೆ ಎಣ್ಣೆ ಎಲ್ಲ ಒಳಗೆ ಹೋಗ್ತದೆ. ಕ್ರಿಸ್ಪಿನೆಸ್ ಬರಬೇಕಾದ್ರೆ ಎಣ್ಣೆಯಲ್ಲಿಯೇ ತೆಗಿಬೇಕು. ಇನ್ನು ಗ್ಯಾಸ್ ಆಫ್ ಮಾಡಿ. ಓಕೆ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ, ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಓಕೆ. ಕ್ರಿಸ್ಪಿ ಬಿಸ್ಕುಟ್ ಅಂಬಡೆ ರೆಡಿ ಆಗ್ತಾ ಉಂಟು. ರೆಡಿ ಆಗಿದೆ. ಓಕೆ. ನೋಡಿ ತೇಜು ಅವರೇ, ಬಿಸ್ಕುಟ್ ಅಂಬಡೆ. ಓಕೆ. ಬಿಸ್ಕುಟ್, ಉರದ್ದಾಳ್ ವಡ, ಉದ್ದಿನ ವಡ, ಉದ್ದಿನ ವಡ ಜೊತೆಗೆ ಇದು ಚಟ್ನಿ ಯಾವ್ದು ಮಾಡಿ? ಗ್ರೀನ್ ಚಟ್ನಿ. ಗ್ರೀನ್ ಚಿಲ್ಲಿ, ಕೊತ್ತಂಬರಿ ಸೊಪ್ಪು, ಜಿಂಜರ್ ಎಲ್ಲ. ಓಕೆ. ಈ ಥರ ಕಂತಿಸ್ಕೊಂಡು ತಿಂದರೆ ಫುಲ್ ಖಾಲಿ ಮಾಡೋದಲ್ಲ? ಓಕೆ. ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ. ಓಕೆ. ವಿದ್ಯಾಶಣ ಮ್ಯಾಮ್ ಸಾಕಾಗಿರುವಂತಹ ಉದ್ದಿನ ವಡೆ ರೆಡಿ ಮಾಡಿಕೊಟ್ಟಿದ್ದಾರೆ, ಜೊತೆಗೆ ಚಟ್ನಿ ಕೂಡ ತಂದಿದ್ದಾರೆ, ಗ್ರೀನ್ ಚಟ್ನಿ. ಕನ್ಸಿಸ್ಟೆನ್ಸಿ ತಿಂದರೆ ಫುಲ್ ಖಾಲಿ ಮಾಡ್ಬೋದು. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಉದ್ದಿನ ವಡೆ ತಯಾರಿಸುವ ವಿಧಾನ. ಮೊದಲಿಗೆ ಅರ್ಧ ಗಂಟೆಗಳ ಕಾಲ ನೆನೆಸಿದ ಉದ್ದಿನ ಬೇಳೆಯನ್ನು ಸ್ವಲ್ಪ ಉಪ್ಪು, ಹಿಂಗು, 2 ಒಣಮೆಣಸು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿ ಚಿಕ್ಕ ಉಂಡೆಗಳಾಗಿ ಮಾಡಿ ಕರಿಯಿರಿ. ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಉದ್ದಿನ ವಡೆ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ.
ಇನ್ನು ಟೇಸ್ಟ್ ನೋಡೋದಕ್ಕೆ ಬಾಕಿ ಅಲ್ಲ. ಯಾವ್ದು ನೋಡು ಫಸ್ಟ್ ಟೇಸ್ಟ್? ನಿಮ್ಗೆ ಇಷ್ಟ, ನಿಮ್ಗೆ ಯಾವ್ದು ಇಷ್ಟವೋ ಅದು ತಿನ್ನಿ. ನಿಮ್ಗೆ ಯಾವ್ದು ಇಷ್ಟ? ನನಗೆ ಎರಡೂ ಇಷ್ಟವೇ. ಅದೇ ಫಸ್ಟಿಗೆ ಫಸ್ಟ್ ಮಾಡಿದೆ ಇದು ಫಸ್ಟ್ ತಿನ್ಬೇಕು. ಇದು ಅಂದರೆ ಬಿಸಿ ಬಿಸಿ ತಿನ್ನಬೇಕು. ಬಿಸಿ ಬಿಸಿ ತಿನ್ನಬೇಕಾ? ಓಕೆ, ಹಾಗಾದರೆ ಉದ್ದಿನ ವಡೆಯನ್ನು ಫಸ್ಟ್ ಐತೆ ನೋಡ್ತಾ ಇದ್ದೀವಲ್ಲ, ತಗೊಳ್ಳಿ ನೀವು ಕೂಡ. ಹಾಗೆ ಗರಂ 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 ಉಂಟಲ್ಲ ಈ ಥರ ಚಟ್ನಿ. ಈಗ ಮಕ್ಳಿಗೆ ನೋಡಿ ಗರ್ಮ ಗರಂ ಪಕೋಡ ಅಂತ ಹೇಳ್ತೇವಲ್ಲ, ಹಾಂ ಆ ಥರ. ಪಾಕ ಬಂದಿದೆ ಚಟ್ನಿಗೆ, ಪಾಕ ಮ್ಯಾಚಿಂಗ್ ಅಲ್ಲ. ಫುಲ್ ತಿನ್ನಬೇಕಲ್ಲ ಇದನ್ನು. ಫುಲ್ಲಲ್ಲ, ಒಂದು ಪ್ಲೇಟ್ ಈಗ ಖಾಲಿ ಮಾಡುವ ಅಂದಾಜು ಅಂದರೆ ನಾನು ಇದ್ದೇನೆ. ಟೇಸ್ಟ್ ಬಂದಿದೆ, ಚೆನ್ನಾಗಿದೆ. ಅಂದರೆ ಈಗ ನಾರ್ಮಲ್ ಆಗಿ ಉದ್ದಿನ ವಡೆ ನಾವು ಹೇಗೆ ತಿಂತೇವೆ ಅದೇ ಟೇಸ್ಟ್ ಬಂದಿದೆ, ಸೇಮ್ ಟೇಸ್ಟ್ ಬಂದಿದೆ. ಎಲ್ಲ ಸರಿ ಉಂಟಲ್ಲ, ಉಪ್ಪು ಖಾರ ಕರೆಕ್ಟಾಗಿದೆ. ನೀವು ಅದೇ ಬೇಕಿದ್ರೆ ಅದಕ್ಕೆ ಏನು ಆವಾಗಲೇ ಹೇಳಿದರೆ ನಾವೇನು ಗ್ರೀನ್ ಚಿಲ್ಲಿ ಖಾರ ಬೇಕಿದ್ರೆ ಹಾಕ್ಬೋದು. ಬಟ್ ಇದು ಖಾರ ಬೇಕು ಅಂತಿಲ್ಲ, ಇದೇ ಥರ ಇದ್ದರೆ ಚೆನ್ನಾಗಿರುತ್ತಲ್ಲ. ಚಟ್ನಿ ಅಂತೂ ಪಕ್ಕ ಮ್ಯಾಚಿಂಗ್ ಆಗಿದೆ. ನೆಕ್ಸ್ಟ್ ಇದೆ ನೋಡಿ, ತಿಂಗಳವರೆ ಅವರೆಕಾಳು ಪಣ್ಣ ಹಾಕ್ತಾರೆ. ಅವರೆಕಾಳು ಸಾಂಗ್. ಓಕೆ, ಇದನ್ನು ಹೀಗೆ ತಿನ್ಬೋದಲ್ಲ, ಊಟದ ಜೊತೆ ಎಲ್ಲ ತಿನ್ಬೋದು, ನೀರು ದೋಸೆ ಆ ಥರ ಎಲ್ಲ. ಸ್ಪೈಸಿ ಆಗಿದೆ, ಚೆನ್ನಾಗಿದೆ. ಇವು ಕೂಡ ಸಾಕಾಗಿದೆ. ಇದ್ರ ಜೊತೆ ನಾವು ವಡೆಯನ್ನೆಲ್ಲ ಹಾಕಿ ಕೂಡ ಒಟ್ಟಿಗೆ ಖಾಲಿ ಮಾಡ್ಬೋದಲ್ಲ. ಟೇಸ್ಟ್ ಆಗಿದೆ, ಆಮೇಲೆ ಸಾಕಾಗಿದೆ. ಚೆನ್ನಾಗಿ ಕೂಡ ಬಂದಿದೆ ಅಡುಗೆ. ಹೇಗೆ ಅನ್ನಿಸ್ತು ನಿಮಗೆ? ನನಗೆ ತುಂಬ ಖುಷಿ. ನಾನು ಹೇಳಿದೆ ಅಲ್ಲ, ಸ್ವರ್ಗದಲ್ಲಿ ಅಡುಗೆ ಮಾಡೋದು. ನಮ್ಮ ಟಿವಿ ಅಂದರೆ ಸ್ವರ್ಗದಲ್ಲಿ ಅಡುಗೆ ಮಾಡಿದ ಥರನೇ. ಲಾಸ್ಟ್ ಟೈಮ್ ಹೇಳಿದ್ದೇನೆ. ಹೌದು, ಸ್ವರ್ಗದಲ್ಲಿ ಮನೆಗಿಂತ ಖುಷಿ. ಹೌದು, ನಮ್ಮ ಟಿವಿ ಯಾವುದೇ ಆದ್ರೂ ಕೂಡ ಮನೆಯಲ್ಲಿ ಕೂಡ ಈ ಅಡುಗೆ ರೂಮ್ ಅಂದರೆ ನೀವು ಈಗ 4 ಜನರ ಒಟ್ಟಿಗೆ ಇನ್ನೂ ಖುಷಿ, ಇನ್ನೂ ಚೆನ್ನಾಗಿರುತ್ತೆ. ಅದೇ ಹೇಳಿದ್ರಲ್ಲ, ಅಡುಗೆ ರೂಮ್ ಅಂದರೆ ಹಾಗೆ ಸ್ವರ್ಗ, ನಮ್ಮ ಏನು ಹಸಿವನ್ನು ನೀಗಿಸ್ತದಲ್ಲ, ಹಾಗಾಗಿ ಅಡುಗೆ ರೂಮನ್ನು ನೀವು ಸ್ವರ್ಗ ಥರ ಹೋಲಿಸ್ತಿದ್ರಿ. ಅದು ಕೂಡ ಚೆನ್ನಾಗಿ ಉಂಟು. ಓಕೆ, ಎರಡು ಕೂಡ ಟೇಸ್ಟಿ ಆಗಿತ್ತು, ಅಡುಗೆ ಕೂಡ ಚೆನ್ನಾಗಿ ಬಂದಿದೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳ್ಕೊಡ್ಬೇಕು ನಿಮಗೆ. ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ. ಓಕೆ, ಇದರ ಜೊತೆ ಮಸಾಲೆ ಬೇಕಲ್ಲ, ತುಂಬಾ ಖುಷಿ. ನೆಕ್ಸ್ಟ್ ಟೈಮ್ ಪುನಃ ಕರಿಬೇಕು ನೀವು. ಹೌದೌದು, ಮಸಾಲೆ ಸಿಗ್ತದೆ, ನಾನಾ ಮಸಾಲೆ ಅವ್ರದ್ದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ವಿದ್ಯಾಶಣೆ ಮ್ಯಾಮ್ ಸಾಕಾಗಿರುವಂತಹ ಅವರೆಕಾಳಿನ ಪನ್ನ ಉಪಕಾರಿ ಮತ್ತು ಇನ್ನೊಂದು ಉದ್ದಿನ ವಡೆ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದಾರೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC cow ghee since 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.